कृष्ण कृष्णाय भूतले श्रीमति भक्ति वेदांता स्वामिनिति नामिने नमस्ते सरस्वती देवी गौरवाणी प्रचार निर्विशेष शून्यवादी पाश्चात्य देशतारिणे श्रीकृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद हरे कृष्ण विशेष शून्यवादी पाश्चात्य देशतारिणे श्रीकृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद हरे कृष्ण विशेष शून्यवादी पाश्चात्य देशतारिणे श्रीकृष्ण चैतन्य प्रभु नित्यानंद श्री अद्वैत गदाधर श्रीवासदि गौर ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च हे कृष्णा करुणा सिंधु दीन बंधु जगतपते गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवी सरस्वती व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ಹರೇ ಕೃಷ್ಣ. ಎಲ್ಲರಿಗೂ ಭಾಗವತಂ ತರಗತಿಗೆ ಶಾರ್ಟ್ ಭಾಗವತಂ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. हरे कृष्ण माता ಹರೇ ಕೃಷ್ಣ ಮಾತಾಜಿ. हरे कृष्ण माताजी। ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಿನ್ನೆ ನೀವು ಶ್ಲೋಕ 6 ಕೇಳಿದಿರಿ ಅನ್ಕೋತೀನಿ. ಹಾ ಹೌದಲ್ಲ? ಮಾತಾಜಿ. ಓಕೆ. 6 ಮುಗ್ದಿದೆ, ಇವತ್ತು 7 ಮಾತು. ಅಂದ್ರೆ ಈಗ ಭಾಗವತ ಅಂದ್ರೆ ಏನು? ಹರೇ ಕೃಷ್ಣ. ಭಾಗವತ ಅಂದ್ರೆ ಅದು ಅಮಲ ಪುರಾಣ ಅಂತ ಕರೀತಾರೆ. ಅಮಲ ಪುರಾಣ ಅಂದ್ರೆ ದೋಷಗಳಿಲ್ಲಂತದ್ದು ಅಂತ. ಯಾಕೆಂದ್ರೆ ಯಾರು ಭಾಗವತವನ್ನ ರಚನೆ ಮಾಡಿರುವಂತದ್ದು? ಭಾಗವತವನ್ನ ರಚನೆ ಮಾಡಿರುವಂತದ್ದು ವೇದವ್ಯಾಸರು ಭಗವಂತನ ಶಕ್ತಾವೇಶ ಅವತಾರ. ಇಲ್ಲಿ ನಾವು ನೋಡ್ತೀವಿ, ಅವರು ಮೊದಲಿಗೆ ವೇದಗಳನ್ನ ರಚನೆ ಮಾಡ್ತಾರೆ. ವೇದಗಳನ್ನ ಬರೆದವರು, ಮತ್ತೆ ಅದನ್ನ 4 ವೇದಗಳಾಗಿ ವಿಂಗಡಣೆ ಮಾಡಿದವರು ಕೂಡ ವೇದವ್ಯಾಸರೇ ಆಗಿರ್ತಾರೆ. ಆದ್ರೂ ಕೂಡ ಅವ್ರಿಗೆ ತೃಪ್ತಿ ಸಮಾಧಾನ ಅನ್ನೋದಿರೋದಿಲ್ಲ. ಆಗ ಅವರ ಗುರುಗಳು ನಾರದರು ಬಂದಾಗ ಅವ್ರು ಕೇಳ್ತಾರೆ, ಯಾಕೆ ನನ್ಗೆ ಈ ರೀತಿ ವೇದಗಳನ್ನೇ ಕೊಟ್ಟಿದ್ದೀನಿ ಆದ್ರೂ ಕೂಡ ನನ್ಗೆ ಯಾಕೆ ಸಮಾಧಾನ ಆಗ್ತಿಲ್ಲ ಅಂತ ಕೇಳಿದಾಗ ಅವರು ಹೇಳ್ತಾರೆ, ನೀನು ವೇದಗಳ ಸಾರವನ್ನ ಕೊಡ್ಲಿಲ್ಲ ಅಂತ. ಈ ಭಾಗವತ ಅನ್ನುವಂಥದ್ದು ವೇದಗಳ ಸಾರ, ಎಲ್ಲಾ ವೇದಗಳ ಒಟ್ಟು ಸಾರ. ಅದನ್ನ ಮಾತಾಜಿ ನಿಮ್ಗೆ ಹೇಳಿರ್ತಾರೆ. ಹೇಗೆ ಮಾವಿನ ಮರ ಅನ್ನುವಂಥದ್ದು ಅದು ವೇದಗಳು ಅಂತಂದ್ರೆ ಅದರ ಒಂದು ಹಣ್ಣು ಸುವಾಸನೆ ಭರಿತ ಫಲಭರಿತ, ಅಂದ್ರೆ ರುಚಿಯಾದ ಮಾವಿನ ಹಣ್ಣು ಏನಿದೆ ಆ ಮರದಿಂದ ಬರುವಂತದ್ದು, ಆ ವೇದಗಳಿಂದ ಬರುವಂತಹ ಮೂಲ ಸಾರ ಅದು ಈ ಭಾಗವತ ಅಂತ. ಈ ವೇದಗಳು ಅನ್ನುವಂಥದ್ದು ಅನೇಕ ಉಪನಿಷತ್ತುಗಳು ಎಲ್ಲವೂ ಬರುತ್ತೆ ಅದರಲ್ಲಿ. ಅವೆಲ್ಲವೂ ಕೂಡ ವೇದಾಂತ ಸೂತ್ರಗಳು ಅಂತ ಹೇಳ್ತಾರೆ. ಆದ್ರೆ ಅದು ಯಾವುದೇ 4 ದೋಷಗಳು ಮನುಷ್ಯರು ರಚನೆ ಮಾಡಿದರೆ ದೋಷಗಳಿರುತ್ತೆ. ಅಂತ ಯಾವುದೇ ದೋಷಗಳಿಲ್ಲದಂತಹ ಒಂದು ರಚನೆ. ಯಾಕೆ ಅಂತಂದ್ರೆ ವೇದಗಳೇ ಆಗ್ಲಿ ಅದು ಭಾಗವತವೇ ಆಗ್ಲಿ, ಯಾಕೆಂದ್ರೆ ಅದು ಸ್ವತಃ ಭಗವಾನ್ ಬಾದರಾಯಣ ಅಂದ್ರೆ ವ್ಯಾಸರಿಂದ ರಚನೆ ಆಗಿರುವಂತದ್ದು. ಅವರು ಶಕ್ತಾವೇಶ ಅವತಾರ ಅಂದ್ರೆ ಅವರು ಭಗವಂತನೇ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವ ದೋಷಗಳು ಕೂಡ ಇಲ್ಲ. ಇಲ್ಲಿ ಭಾಗವತ ಅನ್ನುವಂಥದ್ದು ಅವರು 18 ಪುರಾಣಗಳನ್ನ ರಚನೆ ಮಾಡಿದಾಗ ಕೊನೆಯ 18ನೇ ಪುರಾಣ ಇದು. ಆದ್ರೆ ಈ ಪುರಾಣಗಳಲ್ಲಿ ಕೂಡ
ಆ ಯಾವ ರೀತಿ ಬರುತ್ತೆ ಅಂತಂದ್ರೆ 6 ಸಾತ್ವಿಕ, 6 ರಾಜಸಿಕ, 6 ತಾಮಸಿಕ ಪುರಾಣಗಳು ಅಂತ ಬರುತ್ತೆ. ಅಂದ್ರೆ ಇದು ಎಲ್ಲವನ್ನು ರಚನೆ ಮಾಡಿದ ಮೇಲೆ ಕೊನೆಯಲ್ಲಿಯೇ ಪಕ್ವ ಫಲ ಅಂತ ಹೇಳ್ತಾರೆ. ಅಂದ್ರೆ ವೇದವ್ಯಾಸರ ಒಂದು ಪಕ್ವ ಫಲ ಇದು ಭಾಗವತ ಅನ್ನುವಂಥದ್ದು ಅಂತ. ಈಗ ನಾವು ನೋಡ್ತೀವಿ, ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಈ ಭಾಗವತವನ್ನ? ಹರೇ ಕೃಷ್ಣ. ಇವ್ರಿಗೆ ಅಂದ್ರೆ ಇದನ್ನ ಮೊದಲಿಗೆ ಏನಾಗುತ್ತೆ ಅಂದ್ರೆ ಪರೀಕ್ಷಿತ ಮಹಾರಾಜನಿಗೆ ಶುಕಮುನಿಗಳು ಹೇಳುವಂಥದ್ದು. ಶುಕಮುನಿಗಳು ವ್ಯಾಸರ ಮಗ. ಅವರೇ ಮೊದಲಿಗೆ ಪರೀಕ್ಷಿತ ಮಹಾರಾಜನಿಗೆ ಹೇಳುವಂಥದ್ದು. ಅಂದ್ರೆ ಪರೀಕ್ಷಿತ ಮಹಾರಾಜನ ಶಾಪಗ್ರಸ್ತನಾಗಿರ್ತಾನೆ. ಶೌನಕಾದಿ ಸಾರಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜನಿಗೆ ಶೃಂಗಿ ಎನ್ನುವಂತ ಬ್ರಾಹ್ಮಣ, ಒಬ್ಬ ಚಿಕ್ಕ ಬಾಲಕ, ಅವ್ರಿಗೆ 7 ದಿನದಲ್ಲಿ ಹಾವು ಕಚ್ಚಿ ಸಾಯುವಂತ ಶಾಪವನ್ನು ಕೊಟ್ಟಿದ್ದಾನೆ. ಆಗ ಅವರು ಎಲ್ಲವನ್ನ, ಅಂದ್ರೆ ಅವರ ರಾಜ್ಯವನ್ನ ಎಲ್ಲವನ್ನ ಪರಿತ್ಯಾಗ ಮಾಡಿ ಗಂಗಾ ನದಿಯ ತೀರದಲ್ಲಿ ಬಂದು ಈ ಎಲ್ಲ ಋಷಿಮುನಿಗಳು ಅಲ್ಲಿ ಸಭೆ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ವ್ಯಾಸರ ಮಗ ಆ ಈ ಒಂದು ಭಾಗವತವನ್ನ ಪ್ರವಚನ ಮಾಡ್ತಾರೆ. ಅದನ್ನ ಅಲ್ಲಿ ಕೂತು ಕೇಳುವಂತವ್ರು ಸೂತ ಗೋಸ್ವಾಮಿಗಳು. ಈಗ ಸೂತ ಗೋಸ್ವಾಮಿಗಳು 2ನೇ ಬಾರಿಗೆ ಅದೇನನ್ನ ಕೇಳಿದ್ರೋ ಅದನ್ನೇ ಇಲ್ಲಿ ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಯಾವ ಸ್ಥಳದಲ್ಲಿ ಹೇಳ್ತಿದ್ದಾರೆ? ಹರೇ ಕೃಷ್ಣ. ಅವರು ನೈಮಿಷಾರಣ್ಯದಲ್ಲಿ ಹೇಳ್ತಾ ಇದ್ದಾರೆ. ನೈಮಿಷಾರಣ್ಯ ಅಂತಂದ್ರೆ ಅದು ಯಾಗ ಯಜ್ಞಗಳನ್ನ ಮಾಡ್ತಾ ಇದ್ದಂತಹ ಒಂದು ಪ್ರದೇಶ. ಅಲ್ಲಿ ಎಲ್ಲ ಋಷಿಮುನಿಗಳು ಸೇರಿದ್ದಾರೆ. ಯಾಕೆ ಸೇರಿದ್ದಾರೆ? ಯಾರಾದ್ರೂ ಹೇಳ್ತೀರಾ? ಯಾಕೆ ಎಲ್ಲ ಋಷಿಮುನಿಗಳು ಆ ಸ್ಥಳದಲ್ಲಿ ಸೇರಿದ್ದಾರೆ ಅಂತ? ಆದ್ರೆ ಅವರು 1,000 ವರ್ಷಗಳ ಯಜ್ಞವನ್ನ ಮಾಡೋದಕ್ಕೆ ಅಲ್ಲಿ ಸೇರಿದ್ದಾರೆ. ಆ ರೀತಿ ಯಜ್ಞವನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಾಗಿದೆ, ಈಗ ಕಲಿಯುಗ ಪ್ರಾರಂಭ ಆಗೋದಿಕ್ಕಿದೆ. ಕಲಿಯುಗದ ಜನ ತುಂಬಾ ಪತಿತರು. ಅವರ ಉದ್ಧಾರಕ್ಕೆ, ಅವರ ಒಂದು ಆಧ್ಯಾತ್ಮಿಕ ಉನ್ನತಿಗೆ ನಾವು ಯಜ್ಞಗಳನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಸೇರಿದ್ದಾರೆ. ಅಂತಹ ಒಂದು ಸ್ಥಳಕ್ಕೆ ಅಲ್ಲಿ ಸೂತ ಗೋಸ್ವಾಮಿಗಳು ಬಂದಿದ್ದಾರೆ. ಈಗ ಸೂತ ಗೋಸ್ವಾಮಿಗಳನ್ನ ಹಾಡಿ ಹೊಗಳಿ ಅಲ್ಲಿದ್ದಂತಹ ಶೌನಕಾದಿ ಋಷಿಗಳು, ಅಂದ್ರೆ ಅಲ್ಲಿ ಯಜ್ಞಕ್ಕೆ ಬಂದಂತಹ ಋಷಿ ಮುನಿಗಳು, ಅವರ ಒಂದು ಯಾರ ನೇತೃತ್ವ ಅಂದ್ರೆ ಶೌನಕ ಮುನಿಗಳ ನೇತೃತ್ವದಲ್ಲಿ ಅವರು ಈಗ ಸೂತ ಗೋಸ್ವಾಮಿಗಳನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಅವರನ್ನ ಪರಿಚಯ ಮಾಡ್ತಾ ಇದ್ದಾರೆ. ಮತ್ತೆ ಅವರನ್ನ ಏನಂತ ಹೇಳ್ತಾರೆ, ವೈಭವೀಕರಿಸ್ತಾ ಇದ್ದಾರೆ. ಅವರನ್ನ ವೈಭವೀಕರಿಸಿ, ನೀವು ದಯವಿಟ್ಟು ನಮಗೆ ಈ ಒಂದು ಭಾಗವತದ ವಿಷಯವನ್ನ ಹೇಳಿ. ನೀವು ಈಗಾಗ್ಲೇ ಅದನ್ನ ಶುಕಮುನಿಗಳಿಂದ ನೇರವಾಗಿ ಕೇಳಿದ್ದೀರಿ. ಈಗ ಆ ಒಂದು ಕೃಷ್ಣ ಕಥೆಯನ್ನ ನಮಗೆ ನೇರವಾಗಿ ಹೇಳಿ ಅಂತ. ಭಗವದ್ಗೀತೆ ಅಂದ್ರೆ ಭಾಗವತ ಬೇರೆ ಅಲ್ಲ, ಸ್ವಯಂ ಕೃಷ್ಣ ಬೇರೆ ಅಲ್ಲ. ಇಡೀ ಭಾಗವತ ಕೃಷ್ಣನ ಒಂದು ಲೀಲೆಗಳಿಂದ ಮತ್ತೆ ಅವನ ಭಕ್ತರ ಜೊತೆ ಅವನ ಒಂದು ಪ್ರೀತಿ ವಿನಿಮಯ ಹೇಗಿತ್ತು ಅನ್ನೋದನ್ನ ಸಾರಿ ಹೇಳ್ತಾ ಇರುವಂತಹ ಒಂದು ಗ್ರಂಥ. ಇದನ್ನ ಯಾರು ಕೇಳ್ತಾರೆ ಅವರು ನೇರವಾಗಿ ಭಗವಂತನ ಸಂಪರ್ಕಕ್ಕೆ ಬರ್ತಾರೆ. ನಿತ್ಯಂ ಭಾಗವತ ಸೇವೆಯ ಪ್ರತಿದಿನ ನಾವು ಭಾಗವತ ಕೇಳಬೇಕು. ನಮ್ಮಂತ ಕೆಲವೊಂದು ಅದೃಷ್ಟಶಾಲಿಗಳು ಬೇರೆ ಕೆಲಸಗಳಲ್ಲಿ ಮುಳುಗಿರ್ತೀವಿ, ಹಾಗಾಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಡೆ ಪಕ್ಷ ಒಂದು 10-15 ನಿಮಿಷ ಆದ್ರೆ ಇದನ್ನ ಕೇಳಬೇಕು ಅಂತ ಹೇಳಿ ಶಾರ್ಟ್ ಭಾಗವತಮನ್ನ ರಾಮನಿಷ್ಠ ಪ್ರಭುಗಳು ಆಯೋಜಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೊಡ್ತಾ ಪ್ರಾರಂಭ ಮಾಡೋಣ. ನಿನ್ನೆ ನಾವು ನೋಡಿದ್ವಿ, ಅವರು ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗಳನ್ನ ಹೇಳಿದ್ರು. ಏನಂತ ಹೇಳಿದ್ರು? ಗುರು. ಈಗ ನಾವು ಈ ಒಂದು ಬರುವ ಶ್ಲೋಕಗಳಲ್ಲಿ ಗುರುವಿನ ಮಹತ್ವವನ್ನ, ಗುರುವಿನ ಗುಣಲಕ್ಷಣಗಳನ್ನ ಕೂಡ ತಿಳ್ಕೊತೀವಿ. ಅಂದ್ರೆ ಅವ್ರು ಏನಂತ ಹೇಳ್ತಾ ಇದ್ದಾರೆ ಋಷಿಗಳು? ಗೌರವಾನ್ವಿತ ಸೂತ ಮುನಿಗಳೇ, ನೀವು ಎಲ್ಲ ಪಾಪಗಳಿಂದ ಸಂಪೂರ್ಣವಾಗಿ ಮುಕ್ತರು. ಧಾರ್ಮಿಕ ಜೀವನವನ್ನು ವರ್ಣಿಸುವ ಧರ್ಮ ಗ್ರಂಥಗಳಲ್ಲಿ ನಿಷ್ಣಾತ ಜ್ಞಾನವುಳ್ಳವರು, ಹಾಗೆ ಪುರಾಣ ಇತಿಹಾಸಗಳನ್ನು ಚೆನ್ನಾಗಿ ಬಲ್ಲವರು. ಏಕೆಂದರೆ ನೀವು ಇವೆಲ್ಲವುಗಳನ್ನು ಸೂಕ್ತ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ದೀರಿ ಹಾಗೂ ಅವುಗಳನ್ನು ವಿವರಿಸಿದ್ದೀರಿ. ಅಂದ್ರೆ ಇಲ್ಲಿ ಅವ್ರಿಗೆ ಎಲ್ಲ ಜ್ಞಾನ ಕೂಡ ಸಿಕ್ಕಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸೂತ ಮುನಿಗಳು ಯಾರು ಅಂತ ನೋಡಿದ್ರೆ, ಅವರು ರೋಮಹರ್ಷಣ ಸುತ ಅನ್ನುವರ ಮಗ. ರೋಮಹರ್ಷಣ ಸುತ ಅವರು ಯಾರು ಅಂತಂದ್ರೆ, ಅವರು ಈ ವೇದಗಳನ್ನ, ಪುರಾಣಗಳನ್ನ ಎಲ್ಲವನ್ನು ಕೂಡ ವೇದವ್ಯಾಸರು ಏನ್ ಮಾಡ್ತಾರೆ, ವಿಂಗಡಣೆ ಮಾಡ್ತಾರೆ. 4 ವೇದಗಳು ಯಾವುದು? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹೀಗೆ ವೇದಗಳನ್ನ ಮತ್ತೆ ಪುರಾಣಗಳನ್ನ ಅವ್ರು ವಿಂಗಡಣೆ ಮಾಡಿ ಒಂದೊಂದು ಋಷಿಗಳ ನೇತೃತ್ವದಲ್ಲಿ ಅದನ್ನ ಅಂದ್ರೆ ಸಮಾಜಕ್ಕೆ ಅದನ್ನ ತಿಳಿಸ್ಕೊಡೋದಕ್ಕೆ ಕಳಿಸ್ಕೊಡ್ತಾರೆ. ಹಾಗೆ ರೋಮಹರ್ಷಣ ಸುತರಿಗೆ ಅವರು ಚರಿತ್ರೆಗಳು, ಇತಿಹಾಸಗಳ ಬಗ್ಗೆ ಅಂದ್ರೆ ಎಲ್ಲರಿಗೂ ಕೂಡ ಈ ರೀತಿ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡೋದಕ್ಕೆ ಅವರಿಗೆ ವಹಿಸಿಕೊಟ್ಟಿರ್ತಾರೆ. ಒಂದು ಬಾರಿ ಏನಾಗುತ್ತೆ, ಈ ಕುರುಕ್ಷೇತ್ರ ಯುದ್ಧ ಸಂದರ್ಭದಲ್ಲಿ ಯಾರೆಲ್ಲ ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ, ಯಾರಿಗಾದ್ರೂ ನೆನಪಿದ್ಯಾ ಕುರುಕ್ಷೇತ್ರ ಯುದ್ಧದಲ್ಲಿ? ಹರೇ ಕೃಷ್ಣ. ಬಲರಾಮ, ವಿದುರ. ಬಲರಾಮ, ವಿದುರ ಏನ್ ಮಾಡ್ತಾರೆ ಅವರು?
ತೀರ್ಥಯಾತ್ರೆಗೆ ಹೊರಟೋಗ್ತಾರೆ ಮತ್ತೆ. ತೀರ್ಥಯಾತ್ರೆಗೆ ಹೋಗ್ತಾರೆ. ಈಗ ತೀರ್ಥಯಾತ್ರೆಗೆ ಅಲ್ಲಿಗೆ ಬಂದಿದ್ದಾರೆ. ನೈಮಿಷಾರಣ್ಯದ ಅಂದ್ರೆ ಆ ನೈಮಿಷಾರಣ್ಯ ಅಲ್ಲ, ರೋಮಹರ್ಷಣ ಸುತ ಅವರು ಈ ಒಂದು ಪ್ರವಚನಗಳನ್ನ ಮಾಡ್ತಾ ಇರುವಂತಹ ಸ್ಥಳಕ್ಕೆ ಬಲರಾಮ ಬಂದಿದ್ದಾರೆ. ಆಗ ರೋಮಹರ್ಷಣ ಸುತ ವ್ಯಾಸಾಸನದಲ್ಲಿ ಕೂತಿದ್ದಾರೆ. ಆದ್ರೆ ಸ್ವತಃ ಅವರು ಹೇಳ್ತಾ ಇರುವಂತದ್ದು ಭಗವಂತನ ಕುರಿತಾಗಿಯೇ ವಿಷಯವನ್ನ ಮಾತಾಡ್ತಿದ್ದಾರೆ. ಆದ್ರೆ ನೇರವಾಗಿ ಭಗವಂತನೇ ಕಣ್ಣೆದುರುಗಡೆ ಬಂದಾಗ ಅವರಿಗೆ ಯಾವುದೇ ರೀತಿ ಎದ್ದು ನಿಂತು ಗೌರವಗಳನ್ನ ಸಲ್ಲಿಸೋದಿಲ್ಲ. ಆಗ ಬಲರಾಮ ಏನ್ ಮಾಡ್ತಾರೆ, ಅವರು ಕೋಪಗೊಂಡು ಅಲ್ಲಿದ್ದಂತಹ ಒಂದು ಹುಲ್ಲಿನಿಂದ ಅವರ ಕುತ್ತಿಗೆಯನ್ನ ಸೀಳಿ ಅಲ್ಲಿಯೇ ಸಾವನ್ನಪ್ತಾರೆ. ಆಗ ಅಲ್ಲಿದ್ದಂತಹ ಋಷಿ ಮುನಿಗಳು ಕೇಳ್ತಾರೆ ಬಲರಾಮನನ್ನು, ಹೀಗೆ ನೀವು ಇವರನ್ನ ನಮಗೆ ಈ ಚರಿತ್ರೆಗಳನ್ನ ಇತಿಹಾಸಗಳನ್ನ ತಿಳಿಸ್ಕೊಡುವಂತಹ ಆ ಯಾರು ಇದ್ರು, ಅದಕ್ಕಾಗಿ ನೇಮಿಸಿದ್ರು, ಅವರನ್ನ ನೀವೀಗ ಕೊಂದಿದ್ದಾಯ್ತು. ಈಗ ನಮಗೆ ಅದನ್ನ ಯಾರು ಮುಂದುವರಿಸುವಂತದ್ದು, ಯಾರು ನಮ್ಗೆ ಹೇಳ್ಕೊಡುವಂತದ್ದು ಅಂತಂದಾಗ ಅವರ ಮಗ ಸೂತ ಗೋಸ್ವಾಮಿಗಳು ಅಂದ್ರೆ ರೋಮಹರ್ಷಣ ಸುತನ ಮಗ ಅವರಿಗೆ ಹೇಳ್ತಾರೆ. ಅಂದ್ರೆ ಅವರಿಗೆ ಏನಂತ ಹೇಳ್ತಾರೆ, ಗುರುಗಳು ಕೃಪೆ ಕೊಡ್ತಾರೆ, ದೇವರು ಕೃಪೆ ಕೊಡ್ತಾರೆ, ಅವ್ಯಾಜ ಕರುಣೆ ತೋರಿಸ್ತಾರೆ ಅಂತ. ಹಾಗೆ ಅವರು ಅವರಿಗೆ ಆಯುಷ್ಯವನ್ನು ಕೊಡ್ತಾರೆ, ಮತ್ತೆ ಅವರಿಗೆ ಎಲ್ಲ ಜ್ಞಾನವನ್ನು ಕೊಡ್ತಾರೆ. ಮತ್ತೆ ಆ ಒಂದು ವ್ಯಾಸಸ್ಥಾನದಲ್ಲಿ ಎಲ್ಲರಿಗೂ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸೂತ ಗೋಸ್ವಾಮಿಗಳನ್ನ ನೇಮಿಸ್ತಾರೆ. ಈಗ ಅದನ್ನೇ ಹೇಳ್ತಾ ಇದ್ದಾರೆ, ನೀವು ತುಂಬಾ ಗೌರವಾನ್ವಿತರು, ನಿಮ್ಗೆ ಎಲ್ಲ ವಿಷಯಗಳು ಎಲ್ಲ ಜ್ಞಾನನೂ ಸಿಕ್ಕಿದೆ, ಯಾಕಂದ್ರೆ ನೀವು ಎಲ್ಲವನ್ನು ಸೂಕ್ತವಾದ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದಿರಿ. ಅಂದ್ರೆ ಅಭ್ಯಾಸ ಮಾಡೋದು ಅಂತಂದ್ರೆ ನಮ್ಮ ಹಾಗೆ ನಿಮಗೆ ಕುತ್ಕೊಂಡು ಕಿತ್ಕೊಂಡು ಓದೋದೆಲ್ಲ ಅವ್ರು ಮಾಡಿದ್ದು. ಜಸ್ಟ್ ಅವ್ರು ಕೇಳಿದ್ದಷ್ಟೇ, ಗಮನ ಕೊಟ್ಟು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಿದ್ದಂತಹ ಸ್ಥಳದಲ್ಲಿ ಕೂತು ಕೇಳಿದ್ದಷ್ಟೇ, ಅದರಿಂದಲೇ ಅವರು ಅಷ್ಟೊಂದು ಜ್ಞಾನವನ್ನ ಸಂಪಾದಿಸಿದ್ರು. ಮತ್ತೆ ಇನ್ನು ಮುಂದುವರಿಸ್ತಾ ಹೇಳ್ತಾರೆ, ಇವತ್ತಿನ ಶ್ಲೋಕದಲ್ಲಿ ಏನಂತ ಹೇಳ್ತಾರೆ ನೋಡೋಣ. ಇಲ್ಲಿ ಗುರುಗಳಾದವರು ಯಾವ ರೀತಿ ಇರಬೇಕು, 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು. ಅಂದ್ರೆ ಇದು ಒಂದು ಶ್ಲೋಕ ಬರುತ್ತೆ, ವಾಚೋ ವೇಗಂ, ಮನಸ ಕ್ರೋಧ ವೇಗಂ, ಜೀವಾ ವೇಗಂ, ಉದರ ಉಪಸ್ಥ ವೇಗಂ, ಏತಾನ್ ವೇಗನ್. ಅಂದ್ರೆ 6 ವೇಗಗಳನ್ನ ನಿಯಂತ್ರಣ ಮಾಡೋದಕ್ಕೆ ಯಾರಿಂದ ಸಾಧ್ಯ ಆಗುತ್ತೆ ಅವನೇ ನಿಜವಾದ ಗುರು ಅಂತ. ಅಂದ್ರೆ ಅವನು ಅನೈತಿಕ ಸಂಬಂಧಗಳನ್ನ ಹೊಂದಿರಬಾರ್ದು, ಪ್ರಾಣಿ ವಧೆ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಜೂಜು ಇಂತಹ ಕಾರ್ಯಗಳಲ್ಲಿ ತೊಡಗಿದಂತವನು ವ್ಯಾಸಾಸನದಲ್ಲಿ ಕುಳಿತುಕೊಂಡು ಪುರಾಣಗಳನ್ನ, ಭಗವಂತನ ವಿಷಯಗಳನ್ನ ಹೇಳಿದ್ರೆ ಯಾರಾದ್ರೂ ಅದನ್ನ ಗಮನ ಕೊಟ್ಟು ಅದಕ್ಕೆ ಒಂದು ಗೌರವ ಕೊಟ್ಟು ಕೇಳ್ತಾರ? ಇಲ್ಲ ಮತ್ತೆ. ಹಾಗೆ ಆ ಎಲ್ಲ ಗುಣಗಳು ಕೂಡ ಗುರುವಾದವನಲ್ಲಿ ಇರಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಮುಂದುವರಿಸಿ ಹೇಳ್ತಾ ಇದ್ದಾರೆ ಅವರ ಒಂದು ಗುಣ ವಿಶೇಷಗಳನ್ನ. ಶ್ಲೋಕ 7. ಯಾನಿ ವೇದ ವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ ಅನ್ಯೇ ಚ ಮುನಯ ಸೂತ ಪರಾವರ ವಿದೋ ವಿದುಹು. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಘನ ವಿದ್ವಾಂಸರಾದ ವೇದಾಂತಿಗಳಲ್ಲಿ ಹಿರಿಯರಾದ ಸೂತ ಮುನಿಗಳೇ, ನೀವು ಪರಮಪುರುಷನ ಅವತಾರವಾದ ಶ್ರೀ ವೇದವ್ಯಾಸರ ಜ್ಞಾನವನ್ನು ಚೆನ್ನಾಗಿ ಬಲ್ಲವರು, ಅಲ್ಲದೆ ಎಲ್ಲಾ ಬಗೆಯ ಭೌತಿಕ ಮತ್ತು ಆದಿಭೌತಿಕ ಜ್ಞಾನದಲ್ಲಿ ಪಾರಂಗತರಾದ ಋಷಿಗಳನ್ನು ಬಲ್ಲವರು. ಅಂದ್ರೆ ಇವರು ವೇದಾಂತಿಗಳಲ್ಲಿ ಹಿರಿಯರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಘನ ವಿದ್ವಾಂಸರು ಅಂತ ಕರೀತಾ ಇದ್ದಾರೆ. ಮತ್ತೆ ಪರಮಪುರುಷನ ಅವತಾರ ಯಾರು? ವೇದವ್ಯಾಸರು. ಅವರೇ ಈ ಒಂದು ಭಾಗವತವನ್ನ, ವೇದಗಳನ್ನ ರಚನೆ ಮಾಡಿದವರು. ಅವರ ಜ್ಞಾನವನ್ನ ತುಂಬಾ ಚೆನ್ನಾಗಿ ಬಲ್ಲವರು, ಯಾಕಂದ್ರೆ ಅವರ ಮಗ ಅಥವಾ ಶಿಷ್ಯ ಆದಂತ ಶುಕಮುನಿಗಳಿಂದ ನೇರವಾಗಿ ಅದನ್ನ ಕೇಳಿದ್ದಾರೆ. ಅಲ್ಲದೆ ಎಲ್ಲ ಬಗೆಯ ಆದಿಭೌತಿಕ ಜ್ಞಾನದಲ್ಲಿ ಪಾರಂಗತರಾದ ಋಷಿಗಳನ್ನು ಕೂಡ ಬಲ್ಲವರು. ನೀವು ಅನೇಕ ವೇದವ್ಯಾಸರು ಮತ್ತೆ ಅವರ ಮಗ ಶುಕಮುನಿಗಳು ಅವರನ್ನ ಮಾತ್ರ ಬಲ್ಲವರಲ್ಲ, ಇನ್ನು ಅದೇ ಸಮಯದಲ್ಲಿ ಇದ್ದಂತಹ ಅನೇಕ ಇತರ ಋಷಿಮುನಿಗಳ ಜ್ಞಾನ, ಅವರ ಒಂದು ವಿಚಾರವನ್ನು ಕೂಡ ತಿಳಿದವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಮದ್ ಭಾಗವತವು ಬ್ರಹ್ಮಸೂತ್ರ ಅಥವಾ ಬಾದರಾಯಣಿ ವೇದಾಂತ ಸೂತ್ರಗಳ ಸಹಜ ವ್ಯಾಖ್ಯಾನವಾಗಿದೆ. ಸಕಲ ವೇದ ಸಾಹಿತ್ಯದ ಸಾರವೆನಿಸಿದ ವೇದಾಂತ ಸೂತ್ರಗಳು ಮತ್ತು ಶ್ರೀಮದ್ ಭಾಗವತ ಈ ಎರಡರ ಕರ್ತೃ ವ್ಯಾಸರೇ ಆಗಿರುವುದರಿಂದ ಅದನ್ನು ಹಾಗೆ ಕರೆಯಲಾಗಿದೆ. ಅಂದ್ರೆ ಬ್ರಹ್ಮಸೂತ್ರ ಇರಬಹುದು, ಅಂದ್ರೆ ಒಂದು ವೇದಗಳಿರ್ಬಹುದು, ಅಥವಾ ಭಾಗವತ ಇರ್ಬೋದು, ಎರಡನ್ನೂ ಬರೆದಂತಹ ಕರ್ತೃ, ರಚಿಸಿದಂತವರು ವ್ಯಾಸರೇ. ಶ್ರೀ ವೇದ ವ್ಯಾಸರಲ್ಲದೆ ಷಡ್ ದರ್ಶನಗಳ ಕರ್ತೃಗಳಾದ, ಈಗ ವೇದವ್ಯಾಸರಲ್ಲದೆ ಇನ್ನು ಯಾರೆಲ್ಲ ಈ ಒಂದು ವೇದಾಂತ ಸೂತ್ರಗಳಿಗೆ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಷಡ್ ದರ್ಶನಗಳ ಕರ್ತೃಗಳಾದ ಯಾರೆಲ್ಲ ಋಷಿ ಮುನಿಗಳು ಆ ಸಂದರ್ಭದಲ್ಲಿ ಇದ್ದಂಥವ್ರು ಅಂದ್ರೆ ಗೌತಮ, ಕಣದ, ಕಪಿಲ, ಪತಂಜಲಿ, ಜೈಮಿನಿ ಮತ್ತು ಅಷ್ಟಾವಕ್ರ ಎಂಬ ಹೆಸರಿನ ಬೇರೆ ಮುನಿಗಳು ಇದ್ದಾರೆ. ಅಂದ್ರೆ ಸೂತ ಗೋಸ್ವಾಮಿಗಳು ಇವರನ್ನು ಕೂಡ ತಿಳಿದವರಾಗಿದ್ದಾರೆ, ಅಂದ್ರೆ ಅವರ ಒಂದು ತತ್ವಗಳನ್ನು ತಿಳಿದವರಾಗಿದ್ದಾರೆ. ವೇದಾಂತ ಸೂತ್ರಗಳಲ್ಲಿ ವಾದವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಅಂದ್ರೆ ಈ ವೇದಾಂತ ಸೂತ್ರಗಳು ಉಪನಿಷತ್ತುಗಳಲ್ಲಿ ಭಗವಂತನ ವಿಚಾರವನ್ನ ನೀಡಿದ್ದಾರೆ. ಆದ್ರೆ ಇತರ ದರ್ಶನಗಳಲ್ಲಿ ಕಾರಣನ ಪ್ರಸ್ತಾವವೇ ಇಲ್ಲ. ಅಂದ್ರೆ ಉಳಿದ ಋಷಿಮುನಿಗಳು ಕೊಟ್ಟಂತಹ ವಿಷಯಗಳಲ್ಲಿ
ಭಗವಂತನ ಬಗ್ಗೆ ಯಾವುದೇ ಒಂದು ಉಲ್ಲೇಖನೇ ಇಲ್ಲ. ಭಗವಂತನ ಬಗ್ಗೆ ಏನು ಅವರು ಏನೇನು ತಿಳಿಸ್ಕೊಟ್ಟಿಲ್ಲ. ಕೆಲವೊಂದು ತತ್ವಗಳು ಅದು ನಾಸ್ತಿಕವಾದ ಕೂಡ ಆಗಿರ್ತವೆ. ಸಕಲ ದರ್ಶನದ ಪದ್ಧತಿಗಳ ಸಂಪೂರ್ಣ ಜ್ಞಾನ ಪಡೆದ ಮೇಲೆಯೇ ವ್ಯಾಸಾಸನದ ಮೇಲೆ ಕುಳಿತುಕೊಳ್ಳಬೇಕು. ಅಂದ್ರೆ ಈ ಎಲ್ಲಾ ವಿಷಯಗಳು ಗೊತ್ತಿರಬೇಕು. ಅಂದ್ರೆ ವ್ಯಾಸರ ವಿಷಯ ಗೊತ್ತಿದೆ, ಶುಕಮುನಿಗಳ ವಿಷಯ ಗೊತ್ತಿದೆ. ಅದೇ ಸಂದರ್ಭದಲ್ಲಿ ಇದ್ದಂತ ಉಳಿದ ಋಷಿಮುನಿಗಳು ಅವರು ಹೇಗೆ ಅವರ ತತ್ವಗಳು ಏನಿತ್ತು, ಮತ್ತೆ ಅದರಲ್ಲಿ ಏನು ವ್ಯತ್ಯಾಸ ಇತ್ತು, ಇದೆಲ್ಲವನ್ನು ಕೂಡ ತಿಳಿದಂತ ವ್ಯಕ್ತಿ ಇಲ್ಲಿ ವ್ಯಾಸಾಸನದ ಮೇಲೆ ಕುಳಿತುಕೋಬೇಕು. ಅಂದ್ರೆ ಅಂತಹ ಸೂತ ಗೋಸ್ವಾಮಿಗಳನ್ನ ಅಲ್ಲಿ ಕೂರಿಸ್ತಾ ಇದ್ದಾರೆ. ಅಂತವರಿಂದ ಮಾತ್ರ ಉಳಿದೆಲ್ಲ ದರ್ಶನಗಳನ್ನು ನಿರಾಕರಿಸಿ ಶ್ರೀಮದ್ ಭಾಗವತದಲ್ಲಿ ನಿರೂಪಿಸಲಾಗಿರುವ ದೇವಾಸ್ತಿಕ್ಯವಾದ ವಿಚಾರಗಳನ್ನು ಎತ್ತಿ ಹಿಡಿಯುವುದು ಸಾಧ್ಯ. ಅಂದ್ರೆ ಅವರೇ ಹೋಲಿಕೆ ಮಾಡಿ ಹೇಳೋದಕ್ಕೆ ಆಗತ್ತೆ. ಅಂದ್ರೆ ಉಳಿದ ಆ ಪುರಾಣಗಳಲ್ಲಿ ಏನು ಅದರಲ್ಲಿ ಲೋಪದೋಷಗಳಿದೆ ಅನ್ನುವಂಥದ್ದನ್ನ ತಿಳಿದಂತವ್ರು ನಮ್ಗೆ ಹೇಳೋದಕ್ಕೆ ಸಾಧ್ಯ. ಹಾಗೆ ಲೋಪದೋಷಗಳು ತಿಳಿದಾಗ್ಲೇ ನಮ್ಗೆ ಶ್ರೀಮದ್ ಭಾಗವತ ಹೇಗೆ ಅದು ಅಮಲ ಪುರಾಣ, ಅಂದ್ರೆ ಯಾವುದೇ ಒಂದು ಮಲ ಅಂದ್ರೆ ಯಾವುದೇ ದೋಷಗಳಿಲ್ಲದಂತಹ ರಹಿತವಾದಂತಹ ಸ್ವಯಂ ಕೃಷ್ಣನೇ ಆದಂತಹ ಶ್ರೀಮದ್ ಭಾಗವತದ ಮಹತ್ವವನ್ನ ಹೇಳೋದಕ್ಕೆ ಸಾಧ್ಯ. ಶ್ರೀಲ ಸೂತ ಮುನಿಗಳು ಇಂತಹ ಯೋಗ್ಯ ಬೋಧಕರಾಗಿದ್ದರು ಎಂದೇ ನೈಮಿಷಾರಣ್ಯದ ಋಷಿಗಳು ಅವರನ್ನು ವ್ಯಾಸಾಸನದ ಮೇಲೆ ಕುಳ್ಳಿರಿಸಿದರು. ಇಲ್ಲಿ ವೇದವ್ಯಾಸರನ್ನು ದೇವೋತ್ತಮ ಪರಮಪುರುಷರೆಂದು ನಿರ್ದೇಶಿಸಲಾಗಿದೆ. ಏಕೆಂದರೆ ಅವರು ಅಧಿಕೃತವಾಗಿ ಶಕ್ತಿದತ್ತರಾದ ಅವತಾರ ಪುರುಷರು. ಇನ್ನು ಶಕ್ತ್ಯಾವೇಶ ಅವತಾರ ವೇದವ್ಯಾಸರು ಭಗವಂತನೇ, ಸ್ವತಃ ಭಗವಂತನೇ. ಈಗ ಅವರಿಂದ ರಚನೆ ಆದಂತಹ ಈ ಒಂದು ಭಾಗವತವನ್ನ ಸೂತ ಮುನಿಗಳ ಮೂಲಕ ತಿಳ್ಕೊಳ್ಳಿಕ್ಕೆ ಶೌನಕಾದಿ ಋಷಿಗಳು ಬಯಸ್ತಾ ಇದ್ದಾರೆ. ಶ್ಲೋಕ 8. ವೇತತ್ವಾಂ ಸೌಮ್ಯ ತತ್ಸರ್ವ ತತ್ವತಃ ತತ್ ಅನುಗ್ರಹಾತ್ ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರುವೋ ಗುಹ್ಯ ಅಪ್ಯುತ. ಅನುವಾದ. ಪಾದರಿಗೆ ಜಯವಾಗಲಿ. ನೀವು ವಿನೀತರು, ವಿಧೇಯರು, ಆದ್ದರಿಂದಲೇ ನಿಮ್ಮ ಗುರುಗಳು ಸಂಭಾವಿತ ಶಿಷ್ಯನೊಬ್ಬನಿಗೆ ನೀಡಬಹುದಾದ ಎಲ್ಲ ಸಕಲ ಕೃಪೆಗಳನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ಅವರಿಂದ ನಿಮಗೆ ವೈಜ್ಞಾನಿಕವಾಗಿ ಜ್ಞಾನೋಪದೇಶವಾದುದು ಎಲ್ಲವನ್ನೂ ನಮಗೆ ತಿಳಿಸಬಹುದು. ಅಂದ್ರೆ ಇಲ್ಲಿ ಗುರುಗಳಿಂದ ಜ್ಞಾನವನ್ನು ಪಡಿಬೇಕಾದ್ರೆ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಶ್ಲೋಕ ಯಾರಾದ್ರೆ ಹೇಳ್ತೀರಾ? ಹೇಗೆ ನಾವು ತಿಳ್ಕೋಬೇಕು ಗುರುವಿನ ಮೂಲಕ ಅಂತ? ತದ್ವಿಧಿ ಪ್ರಣಿಪಾತೇನ ಮಾತಾಜಿ. ಮಾತಾಜಿ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತ್ಯುತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಹಾಗೆ ಇಲ್ಲಿ ಸೂತ ಮುನಿಗಳು ಶುಕಮುನಿಗಳಿಂದ ಇದನ್ನ ಹೇಗೆ ಕೇಳಿದ್ದಾರೆ? ವಿಧೇಯರಾಗಿ ಗುರುಗಳ ಮೂಲಕ ತಿಳಿದಿದ್ದಾರೆ. ಹಾಗಾಗಿ ಅವರಿಗೆ ಅವರ ಗುರುಗಳಿಂದ ಎಲ್ಲ ಕೃಪೆ ಅನ್ನುವಂಥದ್ದು, ಅನುಗ್ರಹ ಅನ್ನುವಂಥದ್ದು ಸಿಕ್ಕಿದೆ. ಆ ಒಂದು ಅನುಗ್ರಹವನ್ನ ಈಗ ನಮ್ಮ ಮೇಲೆ ಆ ಒಂದು ಅನುಗ್ರಹವನ್ನ ನಮ್ಮ ಮೇಲೆ ತೋರಿಸಿ ನಮಗೂ ಕೂಡ ಆ ಜ್ಞಾನೋಪದೇಶವನ್ನ ಮಾಡಿ ಅಂತ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಆಧ್ಯಾತ್ಮಿಕ ಜೀವನದ ಯಶಸ್ಸಿನ ರಹಸ್ಯವು ಗುರುವನ್ನು ತೃಪ್ತಿಪಡಿಸುವ ಮೂಲಕ ಅವರಿಂದ ಹೃತ್ಪೂರ್ವಕ ಆಶೀರ್ವಾದ ಪಡೆಯುವುದರಲ್ಲಿ ಇದೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಮ್ಮ ಪ್ರಸಿದ್ಧ ಅಷ್ಟಕದಲ್ಲಿ ಗುರುವನ್ನು ಈ ರೀತಿ ಸ್ತುತಿಸಿದ್ದಾರೆ. ನಾನು ನನ್ನ ಗುರುಗಳ ಪಾದಕಮಲಗಳಿಗೆ ಗೌರವಪೂರ್ಣ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಅವರನ್ನು ತೃಪ್ತಿಪಡಿಸುವುದರಿಂದಲೇ ದೇವೋತ್ತಮ ಪುರುಷನನ್ನು ತೃಪ್ತಿಪಡಿಸುವುದು ಸಾಧ್ಯ. ಅವರು ಅತೃಪ್ತರಾದ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಾಶ ಶೋಭೆಗಳನ್ನು ತಾಂಡವವಾಡುತ್ತದೆ. ಅವರು ಅತೃಪ್ತರಾದಲ್ಲಿ, ಅಂದ್ರೆ ಗುರುಗಳನ್ನ ಅತೃಪ್ತಿ ಮಾಡಿದರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೆ ಅಯಸ್ಯ ಪ್ರಸಾದ ನಗತಿ ಕುತೋಪಿ. ಅಂದ್ರೆ ಭಗವಂತನ, ಅಂದ್ರೆ ಗುರು ಅವರು ಪ್ರಸನ್ನರಾದ್ರೆ ನಮಗೆ ಭಗವಂತನ ಕೃಪೆ ಸಿಗುತ್ತೆ. ಅವರನ್ನ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಎಲ್ಲ ರೀತಿಯ ಒಂದು ಅಡೆತಡೆಗಳು ಉಂಟಾಗುತ್ತೆ ಅಂತ. ಆದ್ದರಿಂದಲೇ ಶಿಷ್ಯನಾದವನು ಸದ್ಗುರುವಿಗೆ ವಿಧೇಯನೂ ವಿನೀತನೂ ಶರಣಾಗತನೂ ಬೇಕಾದದ್ದು ಅತ್ಯಗತ್ಯ. ಶ್ರೀಲ ಸೂತ ಮುನಿಗಳಲ್ಲಿ ಶಿಷ್ಯನಿಗೆ ಇರಬೇಕಾದ ಎಲ್ಲ ಅರ್ಹತೆಗಳು ಇದ್ದವು. ಆದ್ದರಿಂದಲೇ ಅವರು ವೇದವ್ಯಾಸರೇ ಮೊದಲಾದ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಜ್ಞಾನವರೇಣ್ಯರಾದ ಗುರುಗಳ ಸಕಲ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಶ್ರೀಲ ಸೂತ ಮುನಿಗಳು ಸಮರ್ಥ ಗುರುಗಳೆಂದು ನೈಮಿಷಾರಣ್ಯದ ಋಷಿಗಳೆಲ್ಲ ವಿಶ್ವಾಸ ಹೊಂದಿದ್ದರು. ಆದ್ದರಿಂದಲೇ ಅವರು ಸೂತ ಮುನಿಗಳ ಪ್ರವಚನ ಶ್ರವಣಕ್ಕಾಗಿ ಕಾತರರಾಗಿದ್ದರು. ಅಂದ್ರೆ ಇಲ್ಲಿ ಅವರು ಸದ್ಗುರು ಅವರಿಗೆ ವಿನೀತ, ವಿಧೇಯ, ಶರಣಾಗತ ಭಾವವನ್ನ ಹೊಂದಿದ್ರು. ಮತ್ತೆ ಅವರು ಅವರಿಗೆ ಶಿಷ್ಯನಾಗಿ ಇರಬೇಕಾದಂತ ಎಲ್ಲ ಅರ್ಹತೆಗಳು ಇತ್ತು. ಅಂದ್ರೆ ಈಗ ಗುರುವಾಗಬೇಕು ಅಂತಂದ್ರೆ ಮೊದಲಿಗೆ ಅವನಿಗೆ ಏನಂತ ಹೇಳ್ತಾರೆ, 2 ಗುಣಲಕ್ಷಣಗಳು ಇರಬೇಕು. ಒಂದು ಸರಿಯಾದ ಮೂಲದಿಂದ, ಸರಿಯಾದ ಅಧಿಕೃತ ಪರಂಪರೆಯಿಂದ ಅದನ್ನ
ಕೇಳಿದವರಾಗಿರ್ಬೇಕು, ಶ್ರೋತ್ರಿಯ ಅಂತ ಕರೀತಾರೆ. ಮತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅವರಿಗೆ ಅದರ ಒಂದು ಬರೀ ಮಾತಾಗಿರ್ಬಾರ್ದು, ಅದು ಅವರ ಜೀವನದಲ್ಲಿ ಕೃತಿಯಾಗಿರ್ಬೇಕು. ಅಂದ್ರೆ ಅದು ಅದನ್ನ ಅವರು ಅನುಭವಿಸಿರ್ಬೇಕು. ಆಗ ಏನಾಗುತ್ತೆ, ಅದು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅದನ್ನ ಬ್ರಹ್ಮನಿಷ್ಠ ಅಂತ ಕರೀತಾರೆ. ಈ ರೀತಿ ಗುರುವಾದವನಿಗೆ ಅವನು ಶ್ರೋತ್ರಿಯನೂ ಆಗಿರ್ಬೇಕು, ಅವನು ಬ್ರಹ್ಮನಿಷ್ಠನೂ ಆಗಿರ್ಬೇಕು. ಅವನು ಸರಿಯಾದ ಮೂಲದಿಂದ ಅದನ್ನ ತಿಳ್ಕೊಂಡಿರ್ಬೇಕು, ಮತ್ತೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವನಿಗೆ ಅದು ಸಾಕ್ಷಾತ್ಕಾರ ಕೂಡ ಆಗಿರ್ಬೇಕು. ಅಂತಹ ಎಲ್ಲ ಗುಣಗಳು ನಿಮ್ಮಲ್ಲಿ ಇದೆ ಅಂತ ಹೇಳಿ ಸೂತ ಗೋಸ್ವಾಮಿಗಳಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲ ಗುರುಗಳ ಅಂದ್ರೆ ಅವರ ಗುರುಗಳ ಅನುಗ್ರಹ ಕೂಡ ಅವರಿಗೆ ಇದೆ. ಅಲ್ಲಿ ನಾವು ನೋಡ್ತೀವಿ ಬಲರಾಮನ ಅನುಗ್ರಹ ಇದೆ. ಸ್ವತಃ ಗುರು ಮೊದಲ ಗುರು ಯಾರು ಅಂದ್ರೆ ಬಲರಾಮನ ಅನುಗ್ರಹ ಇದೆ. ಬಲರಾಮ ಅವರಿಗೆ ಎಲ್ಲ ರೀತಿಯ ಆಯುಷ್ಯವನ್ನು, ಪೂರ್ಣಾಯುಷ್ಯವನ್ನು ಮತ್ತೆ ಪೂರ್ಣ ಜ್ಞಾನವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುವ ಎಲ್ಲ ಅರ್ಹತೆಯನ್ನು ಅವರಿಗೆ ಆಶೀರ್ವದಿಸಿದ್ದಾರೆ. ಹೀಗೆ ಶ್ರೀಲ ಸೂತಮುನಿಗಳು ಸಮರ್ಥ ಗುರುಗಳು ಅಂತ ಹೇಳಿ ನೈಮಿಷಾರಣ್ಯದ ಋಷಿಗಳು ಎಲ್ಲರೂ ಕೂಡ ಅವರನ್ನ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರ ಮೂಲಕ ಈ ಒಂದು ಅಮಲ ಪುರಾಣವನ್ನ ಶ್ರವಣ ಮಾಡೋದಕ್ಕೆ ಕಾತರರಾಗಿ ಕಾದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾಂಚಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃದ್ಧಿ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ನಾನ್ ಸರಿಯಾಗಿ ಹೇಳಿದ್ನ ಗೊತ್ತಿಲ್ಲ, ಇದು ಮೊದಲನೇ ಬಾರಿ ಹೇಳ್ತಾ ಇರೋದ್ರಿಂದ ಅಂದ್ರೆ ಕಡಿಮೆ ಹೇಳಿದ್ನ ಅಂತಾನು ಅನಿಸ್ತಿದೆ. ಹರೇ ಕೃಷ್ಣ. ಸಮಯ ಜಾಸ್ತಿ ತಗೊಂಡ. ಇಲ್ಲ ಮಾತಾಜಿ, ಚೆನ್ನಾಗಿತ್ತು. ಚೆನ್ನಾಗಿತ್ತು, ರಸಪೂರ್ಣವಾಗಿತ್ತು. ಮಾತಾಜಿ ಸುಖಮುನಿಗಳ ಬಾಯಿಯಿಂದ ಬಂದಾಗೆ ಆಯ್ತು. ಅಲ್ಲ ಮಾತಾಜಿ, 2 ಶ್ಲೋಕ ಆಗಿದ್ದಲ್ವಾ, ಅದು ಸ್ವಲ್ಪ ಜಾಸ್ತಿ ತೊಂದ್ರೆ ಇಲ್ಲ, ಕಟ್ಟಾಯ್ತು. ತೊಂದ್ರೆ ಇಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಜಪ ಮಾತಾಜಿ. ಮಾಡಿ ಇಬ್ಬರು ಹಾ ಯಾರಾದ್ರೂ. ಹಾ ಮಾತಾಜಿ. ಯಾರು ಮಾಡ್ತೀರಿ? ಲಕ್ಷ್ಮೀ ಬೀಬಿ ಮಾತಾಜಿ ಒಂದು ಮಾಲೆ ಮಾಡಿ, ಮತ್ತೆ ಇನ್ನೊಬ್ರು ಯಾರಾದ್ರೂ ಮಾಡಿ. ಇನ್ನೊಬ್ರು ನಾನ್ ಮಾಡುದಿಲ್ಲ ಮಾಡ್ಲಾ ಇಬ್ಬರು. ಮಾತಾಜಿ? ಮಾಡಿ ಮಾಡಿ. ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತರಿಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ